ಸುರತ್ಕಲ್ನ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲೇ ಕಾಮಗಾರಿಗಾಗಿ ರಸ್ತೆ ಅಗೆದು ಹಾಕಲಾಗಿದ್ದು ಗುಂಡಿಯಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟು ಮಾಡ್ತಾ ಇದೆ. ಇದರಿಂದ ನಿತ್ಯ ಅಪಘಾತಗಳಿಗೆ ಕಾರಣವಾಗ್ತಾ ಇದೆ. ವಾಹನ ಸಂಚಾರ ದಟ್ಟವಾಗಿರುವ ಈ ಭಾಗದಲ್ಲಿ ರಸ್ತೆಯ ಮಧ್ಯದಲ್ಲಿ ನಿರ್ಮಾಣವಾದ ಆಳವಾದ ಗುಂಡಿ ಚಾಲಕರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ. ವಿಶೇಷವಾಗಿ ಬೈಕ್ ಸವಾರರು ಹಾಗೂ ಸಣ್ಣ ವಾಹನಗಳು ಈ ಗುಂಡಿಯನ್ನು ತಪ್ಪಿಸಲು ಯತ್ನಿಸುವ ವೇಳೆ ನಿಯಂತ್ರಣ ಕಳೆದುಕೊಂಡು ಬಿದ್ದು ಗಾಯಗೊಳ್ಳುವ ಘಟನೆಗಳು ಹೆಚ್ಚುತ್ತಾ ಇರುವುದಾಗಿ ಸ್ಥಳೀಯರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ಈ ಸಮಸ್ಯೆ ಮತ್ತಷ್ಟು ಗಂಭೀರವಾಗ್ತಾ ಇದ್ದು ಸಮರ್ಪಕ ಬೆಳಕು ಇಲ್ಲದ ಕಾರಣ ಅಪಘಾತಗಳ ಸಂಭವ ಹೆಚ್ಚುತ್ತಾ ಇದೆ. ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಮಾಜಿ ಶಾಸಕ ಮೊಯ್ದೀನ್ ಬಾವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ರಸ್ತೆ ದುರಾವಸ್ಥೆ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ ಅವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು. 7-8 ದಿವಸ ಇತ್ತು ಇಲ್ಲಿ ಗುಂಡಿ ನೋಡಿ, ಇದು ಇದುವರೆಗೂ ಮುಚ್ಚಲಿಲ್ಲ. 2-3 ಆಕ್ಸಿಡೆಂಟ್ ಆಗಿದೆ. ನಾನು ತುಂಬಾ ಎಲ್ಲರಿಗೂ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಯಾರು ಕೂಡ ಫೋನ್ ತೆಗೆಯುವುದಿಲ್ಲ. ಎಲ್ಲ VIPಸು ಫೋನ್ ಮಾಡಿದೆ. ಲಾಸ್ಟ್ ಮೊಯ್ದೀನ್ ಬಾವ ಸರ್ಗೆ ಫೋನ್ ಮಾಡುವಾಗ ತಕ್ಷಣ ಕೂಡಲೇ ಇಲ್ಲಿಗೆ ಬಂದು ನಮಗೆ ಎಲ್ಲ ರೆಸ್ಪಾನ್ಸ್ ಕೂಡ ಮಾಡಿದ್ದಾರೆ. ಆ ಕಮಿಷನರ್ಗೆ ಕಾಲ್ ಕೂಡ ಮಾಡಿ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ನಮಗೆ ಅಂದ್ರೆ ನಮಗೆ ಇಲ್ಲಿ ಹಾಲ್ ಉಂಟು ನಮ್ದು, ಅಂದ್ರೆ ಅಲ್ಲಿ ಸಣ್ಣ ಫಂಕ್ಷನ್ ಆಗದಾದ್ರು ಅಂದ್ರೆ ಇಲ್ಲಿ ಶಿವರ್ಮ ಹಾಲ್ ಅಲ್ಲಿ ನಾಳೆ 1,000 ಫಂಕ್ಷನ್ ಇರ್ತದೆ. ಅಲ್ಲಿ ಗಾಡಿ ಅಂದ್ರೆ ಗಾಡಿ ಬರ್ಲಿಕ್ಕೆ ಜಾಗ ಇಲ್ಲ. ಒಂದು ಗಾಡಿ ನಿಂತರೆ ಅಲ್ಲಿ ಮತ್ತೆ ಅಲ್ಲಿ ಬೇರೆ ವೆಹಿಕಲ್ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ.